ಈ ಕಡೆ ಸ್ನೇಹ ರಾಜೀವನ್ನು ಮತ್ತು ಮಂಗಳಗೌರಿಯನ್ನು ದೂರ ಮಾಡಬೇಕು ಅಂತ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾಳೆ. ಆದರೆ ಈ ಕಡೆ ನೋಡೋದಾದರೆ ಮಂಗಳಗೌರಿ ನನ್ನ ಗಂಡನ್ನು ನಾನು ಪಡ್ಕೊತೀನಿ ಅಂತ ನಿಂತಿದ್ದಾರೆ. ಸೊ ಏನಾಗುತ್ತೆ, ಮಂಗಳಗೌರಿ ರಾಜೀವನ್ನ ಪಡ್ಕೊತಾರ ಇಲ್ಲ ಕಳ್ಕೊತಾರ ನೋಡೋದಕ್ಕಾಗಿ ಪ್ಲೀಸ್ ನಮ್ಮ ಚಾನಲ್ನ ಕೈ ಮುಗಿದು ಕೊಡ್ತೀನಿ ಗೆಳೆಯರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಎಲ್ಲ ಎಪಿಸೋಡನ್ನು ನಾನು ಇದರಲ್ಲಿ ಹಾಕ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಕಡೆ ತನಿಷಾಗೆ ಸ್ನೇಹ ಟೀ ಮಾಡಿಕೊಡ್ತಾಳೆ. ತಗೋ ತನಿಷಾ ಕುಡಿ, ನೀನು ನನ್ನ ಬೆಸ್ಟ್ ಫ್ರೆಂಡ್ ಕಣೆ, ನೀನು ನನ್ನ ಸುಖದಲ್ಲೂ ಇರಬೇಕು ಕಷ್ಟದಲ್ಲೂ ಇರಬೇಕು ಅಂತ ಹೇಳ್ತಿರ್ತಾಳೆ. ಈ ಕಡೆ ತನಿಷಾ ಹೇಳ್ತಾಳೆ, ನನಗೂ ಒಂದು ಲೈಫ್ ಅನ್ನೋದಿದೆ ಸ್ನೇಹ, ನನಗೆ ಪ್ಲೀಸ್ ನನ್ನ ಪಾಸ್ಪೋರ್ಟ್ ವೀಸಾ ಕೊಟ್ಬಿಡು, ನಾನು ಹೋಗಿ ಸೆಟ್ಲ್ ಆಗ್ತೀನಿ ಅಂತ ಹೇಳ್ತಿರ್ತಾಳೆ. ಆದರೆ ಸ್ನೇಹ ಮಾತ್ರ ಬಿಟ್ಕೊಡಲ್ಲ. ಇಲ್ಲ ತನಿಷಾ, ನಾನೊಂದು ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನಮ್ಮ ಮನೇಲಿ. ಸೊ ಆ ಪೂಜೆ ಆಗೋವರೆಗೂ ಮಾತ್ರ ಇರು, ಆಮೇಲೆ ಹೊರಡುವಂತೆ ಅಂತಂತಾಳೆ. ದಯವಿಟ್ಟು ಕಣೆ, ನೀನು ನನ್ನ ಜೊತೆ ಇರಬೇಕು ಅಂತ ಹೇಳ್ತಿರ್ತಾಳೆ ಸ್ನೇಹ. ತನಿಷಾ ಅದಕ್ಕೆ ಆಯಿತು ಅಂತ ತನಿಷಾ ಗೋಣಾಗ್ತಾಳೆ. ಸೊ ಅವಾಗ ಸ್ನೇಹ ಅವರಮ್ಮನ ಕರೆದು ಹೇಳ್ತಾಳೆ, ಅಮ್ಮ ಪಾರ್ಟಿ ಗೀಟಿ ಏನು ಬೇಡ, ಪಾರ್ಟಿ ಗಿಲ್ಟಿ ನನ್ನ ರಾಜೀವ್ಗೆ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ಒಂದು ಪೂಜೆ ಇಟ್ಕೊಳ್ಳೋಣ ಅಂತ ಹೇಳ್ತಾಳೆ. ಸೊ ಈ ಕಡೆ ಅಮ್ಮ ಮತ್ತು ಅವರ ಅಪ್ಪ ಚರ್ಚೆ ಮಾಡ್ತಿರ್ತಾರೆ. ಇದೆಲ್ಲ ರಾಜೀವ್ಗೆ ಗೊತ್ತಾಗೈತೆ, ರಾಜೀವ್ ಏನಾದ್ರು ಅಂತಾರೆ ಅಂತ ಹೇಳ್ತಾರೆ. ಅವರಮ್ಮ ರಾಜೀವ್ಗೆ ಗೊತ್ತಾದರೆ ಏನು ಅನ್ಕೊತಾರೋ ಏನು ಅಂತ ಮಾತಾಡ್ತಿರ್ತಾರೆ. ಸೊ ಆವಾಗ ಸ್ನೇಹ ಅವ್ರನ್ನ ಸಮಾಧಾನ ಮಾಡ್ತಾಳೆ. ಏನೂ ಆಗಲ್ಲ ಅಮ್ಮ, ನಾವು ಮಾಡ್ತಿರೋದೇ ರಾಜೀವ್ಗೋಸ್ಕರ ಅಲ್ಲ ಅಂತಂದು. ಆಗ ರಾಜೀವ್ ಹಿತ್ತಲ ಭಾಗದಲ್ಲಿ ಹೋಗಿ ತಲೆ ಕೆಡಿಸ್ಕೊತಿದ್ದಾರೆ. ನನಗೆ ಮಂಗಳಗೌರಿ ಬೇಕು ಅಂತ ತಲೆ ಕೆಡಿಸ್ಕೊತಿರ್ತಿರ್ತಾರೆ. ಆಗ ಮಂಗಳಗೌರಿ ಬಗ್ಗೆ ತಲೆ ಕೆಡಿಸ್ಕೋಬೇಕಾದ್ರೆ ಅವಾಗ ಸ್ನೇಹ ಅವರ ತಂದೆ ಹೋಗಿ, ರಾಜೀವ ನನ್ನ ಅಳಿಯಂದ್ರೆ ನಾವು ಒಂದು ಮನೆಯಲ್ಲಿ ಪೂಜೆ ಇಟ್ಕೋಬೇಕು ಅಂತಿದ್ದೀವಿ, ನಿಮ್ಮ ಅನಿಸಿಕೆ ಏನು ಅಂತ ಕೇಳ್ತಾರೆ. ಇಟ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ ಅಂತಾರೆ. ಸೊ ಅವಾಗ ಸ್ನೇಹ ಅಪ್ಪ ಖುಷಿಯಾಗಿ ಹ್ಯಾಂಡ್ಶೇಕ್ ಕೊಟ್ಟು ಹೋಗ್ತಾರೆ. ಈ ಕಡೆ ಸ್ನೇಹ ಮಂಗಳಗೌರಿಗೆ ಕಾಲ್ ಮಾಡ್ತಾರೆ. ಸೊ ಮಂಗಳಗೌರಿ ಕಾಲ್ ಎತ್ತುತ್ತಾರೆ. ಸೊ ಆವಾಗ ಮಂಗಳಗೌರಿ, ನೀನು ನನ್ನ ಜೀವನದಲ್ಲಿ ಮುಖ್ಯವಾದವಳು. ಸೊ ನಾನು ನಮ್ಮ ಮನೆಯಲ್ಲಿ ಒಂದು ಪೂಜೆ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ನಾನು 9 ಮಂದಿ ಮುತ್ತೈದರಿಗೆ ಭಾಗ್ಯ ಕೊಟ್ಟು ಕಳಿಸ್ಬೇಕು ಅಂತ ಮಾಡಿದ್ದೀನಿ. ಸೊ ಅದರಲ್ಲಿ ನೀನು ಒಬ್ಬಳಾಗಿ ಬಾ ಅಂತ ಹೇಳ್ತಾಳೆ. ಸೊ ಮಂಗಳಗೌರಿ ಆಯಿತು ಅಂತ ಫೋನ್ ಕಟ್ ಮಾಡ್ತಾಳೆ. ಆಗ ಮಂಗಳಗೌರಿ ಅವರಪ್ಪ ಅಲ್ಲಿಗೆ ಬರ್ತಾರೆ. ಏನಾಯಿತು ಮಗಳ, ಯಾರು ಫೋನ್ ಮಾಡಿದ್ದು ಅಂತ ಕೇಳಿದಾಗ, ಸ್ನೇಹ ಅವ್ರ ಮನೇಲಿ ಪೂಜೆ ಇಟ್ಟಿದ್ದಾರಂತಪ್ಪ, ನನ್ನೂ ಕರೆದಿದ್ದಾಳೆ ಅಂತ ಹೇಳ್ತಾಳೆ. ಸೊ ಅವಾಗ ಮಂಗಳಗೌರಿ ಅವರ ತಂದೆಗೆ ತುಂಬ ಕೋಪ ಬರುತ್ತೆ. ಏನು ಮಗಳೇ, ನೀನು ರಾಜೀವನ್ನ ಆ ಸುಲಭವಾಗಿ ಸ್ನೇಹ ಬಿಟ್ಕೊಟ್ಯಾ, ನೀನು ಬೇಗ ಪಡ್ಕೋಬೇಕು ಅಂತ ಹೇಳ್ತಾರೆ. ಅವಾಗ ಮಂಗಳ ಹೇಳ್ತಾರೆ, ಅಪ್ಪ ನಾನು ನಾಳೆ ಹೋಗ್ತಿರೋದೇ ನನ್ನ ರಾಜೀವನ್ನ ಪಡ್ಕೊಳಕ್ಕೆ. ಇಷ್ಟು ದಿನ ಕಳ್ಕೊಂಡು ಮಂಗಳಗೌರಿನ ನೋಡಿದ್ದಾರೆ, ಈಗ ಪಡ್ಕೊಂಡು ಮಂಗಳಗೌರಿನ ನೋಡ್ತೀರ ನೋಡಿ ನೀವೀಗ ಎಲ್ಲರೂ ಅಂತ ಹೇಳ್ತಾರೆ. ಸೊ ಅವಾಗ ಸ್ನೇಹ ಈ ಕಡೆ ಖುಷಿ ಆಗ್ತಿರ್ತಾಳೆ. ಈ ಕಡೆ ಮಂಗಳಗೌರಿ ಅವ್ರ ತಂದೆ ಕೂಡ ಖುಷಿ ಆಗ್ತಾರೆ, ನನ್ನ ಮಗಳು ಯಾಕೋ ಈ ಥರ ಮಾತಾಡಿದ್ಲು ಅಂತ. ಈ ಕಡೆ ಸ್ನೇಹ ತುಂಬ ಖುಷಿ ಆಗ್ತಿರ್ತಾಳೆ. ನನ್ನ ರಾಜೀವನ್ನ ನನ್ನ ಹತ್ರನೇ ಇಟ್ಕೋಬೇಕು, ಮಂಗಳಗೌರಿನ ನನ್ನ ಲೈಫಿಂದ ಎಕ್ಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾಳೆ. ಸೊ ಆವಾಗ ಇಲ್ಲಿ ಮಂಗಳಗೌರಿ ಅವ್ರ ತಂದೆ ಮತ್ತು ಅಣ್ಣ ಅಮ್ಮ ಎಲ್ಲರೂ ಕೂಡ್ತಾರೆ. ಆವಾಗ ಚರ್ಚೆ ಆಗುತ್ತಿರುತ್ತೆ. ಆವಾಗ ಮಂಗಳಗೌರಿ, ನೀನು ರಾಜೀವನ್ನ ಸುಲಭವಾಗಿ ಬಿಡಬೇಡಮ್ಮ, ನೀನು ನಾಳೆ ಕರ್ಕೊಂಡು ಬರಲೇಬೇಕು, ನಾಳೆ ನಾವೆಲ್ಲ ಸಿದ್ಧತೆ ಮಾಡಿರ್ತೇವೆ, ಬೇಗ ನಮ್ಮ ಮಳೆಯಿಂದ ಕರ್ಕೊಂಬಾ ಅಂತ ಹೇಳ್ತಾರೆ. ಸೊ ಆವಾಗ ಮಂಗಳ, ಇಷ್ಟು ದಿನ ಬಿಟ್ಕೊಟ್ಟು ಮಂಗಳ ನೋಡಿದ್ದೀರಾ ಅಮ್ಮ, ಈಗ ಪಡ್ಕೊಂಡು ಮಂಗಳ ನೋಡ್ತೀರಾ ಅಂತಾರೆ. ಅವಾಗ ಎಲ್ಲರೂ ಕೂಡ ಖುಷಿಯಾಗಿ, ಆಯಿತು ಮಗಳೇ ಹೋಗುವ, ನಮ್ಮ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಸೊ ಮುಂದಿನ ಎಪಿಸೋಡ್ಗಾಗಿ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ಬೇಗ ನಾಳಿನ ಎಪಿಸೋಡ್ ಹಾಕ್ತೀವಿ. ಸೊ ಅದಕ್ಕಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಟೇಕ್ ಕೇರ್, ಬಾಯ್.